ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಗುವಿಗೆ ಕೊಡುವ ಆಹಾರವನ್ನು ಮಾಡುವ. ಇದು ಊಟದ ಸಮಯದಲ್ಲಿ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ಅಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕೆ ನೋಡಿ, ನಾನಿಲ್ಲಿ ಕೆಂಪು ಬೇಳೆ ಅಥವಾ ಮಸೂರ್ ದಾಲ್ ಅಂತ ಹೇಳ್ತಾರೆ, ಆಮೇಲೆ ಬಾಸುಮತಿ ಅಕ್ಕಿ ನೋಡಿ. ಇಲ್ಲಿ 3 ಸಣ್ಣ ಸಣ್ಣ ತುಂಡು ಕ್ಯಾರೆಟ್ ಮತ್ತು ಸಣ್ಣ ಟೊಮೆಟೊದ ಅರ್ಧ ಟೊಮೆಟೊ, ಅದರ ಮಧ್ಯದ ಭಾಗವನ್ನು ಬೀಜವನ್ನೆಲ್ಲ ಆ ಟೊಮೆಟೊದ್ದು ತೆಗೆದು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ನೋಡಿ ಈ ಕೆಂಪು ಬೇಳೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ. ಒಳ್ಳೆ ಡೈಜೆಷನ್ ಕೂಡ ಆಗ್ತದೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಇದು ಬಾಸುಮತಿ ಅಕ್ಕಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇವಾಗ ಒಂದು ಪಾತ್ರೆಗೆ ನಾನು ಇಲ್ಲಿ 1.5 ಚಮಚದಷ್ಟು ಬಾಸುಮತಿ ಅಕ್ಕಿ ಮತ್ತು 1 ಚಮಚದಷ್ಟು ಈ ಕೆಂಪು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಮಕ್ಕಳಿಗೆ ಮಧ್ಯಾಹ್ನ ಊಟದ ಹೊತ್ತಿಗೆ ಅಥವಾ ಸಂಜೆಯ ಊಟದ ಹೊತ್ತಿಗೆ ಕೊಡಬಹುದು. ದಿನಕ್ಕೆ 1 ಬಾರಿ ಮಾತ್ರ ಈ ಆಹಾರವನ್ನು ಮಗುವಿಗೆ ಕೊಡಬೇಕು ನೋಡಿ. 1.5 ಚಮಚ ಅಕ್ಕಿ ಮತ್ತು 1 ಚಮಚ ಮಸೂರ್ ದಾಲ್ ಇದನ್ನು ಹಾಕಿ ನಾನೀಗ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತರ್ತೇನೆ. ಇದು ಚೆನ್ನಾಗಿ ತೊಳ್ಕೊಬೇಕು ನೋಡಿ. ಇಷ್ಟು ಸಾಕಾಗ್ತದೆ. 6 ತಿಂಗಳಿನ ಮಗುವಿಗಾದರೆ ಇಷ್ಟು ಸಾಕಾಗ್ತದೆ. ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ನಾವು ಮೊದಲೇ ಕ್ಲೀನ್ ಮಾಡಿಟ್ಟ ಟೊಮೆಟೊ ಮತ್ತು ಕ್ಯಾರೆಟನ್ನು ಇದಕ್ಕೆ ಸೇರಿಸಿದೆ. ಚಿಟಿಕೆ ಉಪ್ಪು, ಜಾಸ್ತಿ ಬೇಡ, ಚಿಟಿಕೆ ಉಪ್ಪು ಸಾಕಾಗ್ತದೆ. ಆಮೇಲೆ 2 ಗ್ಲಾಸ್ನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನಾನು ಹೇಳಿದ ಈ ಪ್ರಮಾಣ 8 ತಿಂಗಳಿನ ಮಗುವಿಗೆ ಸಾಕಾಗ್ತದೆ. 6 ತಿಂಗಳ ನಂತರ ಕೂಡ ಈ ಆಹಾರವನ್ನು ನಾವು ಕೊಡಬಹುದು ಮಕ್ಕಳಿಗೆ ನೋಡಿ. ಇವಾಗ ಗ್ಯಾಸಲ್ಲಿ ಒಂದು ಮುಚ್ಚಳವನ್ನು ಓರೆಯಾಗಿ ಮುಚ್ಚಿ ನಾವು ಇದನ್ನು ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಬೇಕು. ನಾವೆಷ್ಟು ನೀರು ಇಟ್ಟಿದ್ದೇವೋ ಅದರ ಪ್ರಮಾಣ ಕಂಪ್ಲೀಟಾಗಿ ಕಡಿಮೆ ಆಗಬೇಕು. ಸ್ವಲ್ಪ ಓರೆಯಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ, ಇಲ್ಲದ್ರೆ ಅದೆಲ್ಲ ಹೊರಗಡೆ ಚೆಲ್ತದೆ ನೋಡಿ. ಇವಾಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಚೆನ್ನಾಗಿ ನೋಡಿ. ಸ್ವಲ್ಪ ಬೆಂದಿದೆ ಕೂಡ ಅಕ್ಕಿ. ನಾವು ಮಕ್ಕಳಿಗೆ ಕೊಡೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು. ಕುಕ್ಕರಲ್ಲಿ ಕೂಡ ಹಾಕೋಬಹುದು, ಆದರೆ ನಾನೊಂದು ಹೇಳುವುದೇನೆಂದರೆ, ಸಣ್ಣ ಮಕ್ಕಳಿಗೆ ಕೊಡುವ ಆಹಾರವನ್ನು ನಾವು ಹೀಗೆ ಓಪನ್ ಆಗಿ ಒಂದು ಪಾತ್ರೆಯಲ್ಲಿ ಬೇಯಿಸೋದು ತುಂಬ ಒಳ್ಳೆಯದು. ಅದು ಮಣ್ಣಿನ ಪಾತ್ರೆ ಸಿಕ್ಕಿದರೆ ತುಂಬಾ ಒಳ್ಳೆಯದು. ಇವಾಗ ನೋಡಿ ಇದನ್ನು ಹೀಗೆ ನಾನು ಓಪನ್ ಆಗಿ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಬೇಯಿಸ್ತೇನೆ. ಚೆನ್ನಾಗಿ ಬೆಂದು ಇದರ ನೀರಿನ ಅಂಶ ಎಲ್ಲ ಖಾಲಿ ಆಗಬೇಕು. 6 ತಿಂಗಳ ನಂತರ ಮಗುವಿಗೆ ಕೊಡೋದಾದರೆ ಅರ್ಧ ಚಮಚ ಅಕ್ಕಿ, 1/4 ಚಮಚ ಮಸೂರ್ ದಾಲ್ ಹಾಕಿ ಒಂದೇ ಒಂದು ತುಂಡು ಕ್ಯಾರೆಟ್ ಮತ್ತು ಸ್ವಲ್ಪ ಟೊಮೆಟೊ ಹಾಕಿ ಹೀಗೆ ನೀವು ಬೇಯಿಸ್ಕೊಳ್ಳಿ ನೋಡಿ. ಈಗ ಇದು ಆಯಿತು. ನೀರಿನ ಪ್ರಮಾಣ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. ಇಷ್ಟು ನೀರಿನ ಅಂಶ ಇದ್ದರೆ ಸಾಕು. ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ಈ ಟೊಮೆಟೊದ ಸಿಪ್ಪೆಯನ್ನು ಕೂಡ ನಾವು ತೆಕ್ಕೋಬೇಕು. ನಾವು ಮೊದಲು ಅದರ ಟೊಮೆಟೊ ಬೀಜವನ್ನು ಕೂಡ ತೆಕ್ಕೊಂಡಿದ್ವಿ, ಹಾಗೆ ಇದರ ಸಿಪ್ಪೆಯನ್ನು ಕೂಡ ತೆಕ್ಕೋಬೇಕು. ಇವಾಗ ನೋಡಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ತಣ್ಣಗಾದ ಮೇಲೆ ಇದನ್ನು ನಾವು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲದ್ರೆ ಒಂದು ಮಿಕ್ಸಿ ಜಾರಲ್ಲಿ ಕೂಡ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬಹುದು. ಸ್ಮ್ಯಾಶರ್ ಇದ್ದರೆ ಹೀಗೆ ಸ್ಮ್ಯಾಶರಲ್ಲಿ ಕೂಡ ನೀವು ನೋಡಿ ಹೀಗೆ ಈ ಥರ ಸ್ಮ್ಯಾಶರ್ ಅಥವಾ ಮರದ ಸ್ಮ್ಯಾಶರ್ ಕೂಡ ಸಿಗ್ತದೆ, ಅದರಲ್ಲಿ ಕೂಡ ಹೀಗೆ ನೀವು ಸ್ಮ್ಯಾಶ್ ಮಾಡ್ಕೋಬಹುದು. ಸಣ್ಣ ಮಗುವಿಗೆ ಕೊಡೋದಾದರೆ ನೈಸಾಗಿ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. 6 ತಿಂಗಳ ನಂತರ ಮಗುವಿಗೆ ಕೊಡೋದಾದರೆ. ಸ್ವಲ್ಪ ದೊಡ್ಡ ಮಕ್ಕಳಿಗಾದರೆ ತರಿಯಾಗಿ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬಹುದು ನೋಡಿ. ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮಕ್ಕಳ ವೆಯ್ಟ್ ಕೂಡ ಜಾಸ್ತಿ ಆಗ್ತದೆ ಈ ಆಹಾರವನ್ನು ನೀವು ಕೊಡೋದ್ರಿಂದ. ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತ ನೀವು 2 ಹೊತ್ತು ಕೊಡಲಿಕ್ಕೆ ಹೋಗಬೇಡಿ. ದಿನಕ್ಕೆ 1 ಹೊತ್ತಲ್ಲಿ ಮಾತ್ರ ಈ ಆಹಾರವನ್ನು ಕೊಡಿ. ಇವಾಗ ನೋಡಿ ನಾನು ಇನ್ನೊಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. 8 ತಿಂಗಳ ಮಗುವಿಗೆ ಇಷ್ಟು ಸಾಕಾಗ್ತದೆ, ನೋಡ್ತಾ ಇರ್ಬೋದು. ಇದರ ಅರ್ಧದಷ್ಟು 6 ತಿಂಗಳ ಮಕ್ಕಳಿಗೆ ಕೊಡಿ. ಇವಾಗ ಇಲ್ಲಿ ಅರ್ಧ ಚಮಚದಷ್ಟು ತುಪ್ಪವನ್ನು ಕೂಡ ನಾನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇತರರಿಗೂ ಖಂಡಿತ ಶೇರ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಇದು ಉಪಯೋಗ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಚಿಟಿಕೆ ಉಪ್ಪನ್ನು ಕೂಡ ಹಾಕಿದ್ದೀವಿ, ಆದ್ದರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಖಂಡಿತ ಈ ಸಣ್ಣ ಮಕ್ಕಳಿದ್ರೆ ಈ ಆಹಾರವನ್ನು ಲಂಚ್ ಟೈಮಲ್ಲಿ ಕೊಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದ.